ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟ್ ಅನ್ನ ಈಗ ನಮ್ಮ ಮಾನ್ಯ ಸಂಸದರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಶಾಸಕರುಗಳು ಜಿಲ್ಲಾಧ್ಯಕ್ಷರು ಸೇರಿ ಇದನ್ನ ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. 2 ವರ್ಷದ ಆಡಳಿತದ ಬಗ್ಗೆ ನಿನ್ನೆ ಸಾಧನಾ ಸಮಾವೇಶವನ್ನು ಹೊಸಪೇಟೆಯಲ್ಲಿ ಮಾಡಿದ್ದನ್ನ ಮಾಧ್ಯಮಗಳು ಸೇರಿದಂತೆ ಇಡೀ ರಾಜ್ಯ ಜನತೆ ಗಮನಿಸಿದೆ. ಅವರು ಯಾವ ಉದ್ದೇಶದಲ್ಲಿ ಸಾಧನೆ ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮದೇ ಆದಂತ ಸಮೀಕ್ಷೆಯ ಪ್ರಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟ್ ಅನ್ನ ಅಧಿಕೃತವಾಗಿ ಇವತ್ತು ಮಂಗಳೂರಿನಲ್ಲಿ ಬಿಡುಗಡೆ ಮಾಡಿದ್ದೇವೆ. ಮೋಡ ಹಗರಣಗಳು, ವಾಲ್ಮೀಕಿ ಹಗರಣಗಳು, ರೈತರಿಗೆ ಮಾಡಿರುವಂತಹ ಮೋಸ, ಬಾಣಂತಿಯರ ಸಾವು, ವಕ್ಫ್ ಭೂಗಳತನ, ಹಾಲಿನ ದರ ಏರಿಕೆ ಮತ್ತು ಸರ್ಕಾರಿ ಕೆಲಸದಲ್ಲಿ ಕಮಿಷನ್ಗಳು, ದಲಿತರ ಹಣ ಲೂಟಿ, ಹೀಗೆ 10 ಪ್ರಕರಣಗಳು, ಆಡಳಿತದ ವೈಫಲ್ಯಗಳು, ಗೊಂದಲದ ಗೂಡಾಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಈ ಎಲ್ಲ ಮಾಹಿತಿಗಳು ಒಳಗೊಂಡಂತೆ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಈ ಚಾರ್ಜ್ ಶೀಟ್ ಪೂರಕವಾಗುತ್ತೆ ಅನ್ನೋದು ನಮ್ಮ ಭಾವನೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅವಧಿಯನ್ನ ಪೂರೈಸಿದ್ದನ್ನ ಬಹಳ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಹೇಳುವಾಗ ಇಡೀ ಸಿದ್ದರಾಮಯ್ಯನವರ ಸರ್ಕಾರ ದ್ವೇಷದ ಮೇಲೆ, ಸಂಘರ್ಷದ ಮೇಲೆ, ಮತೀಯತೆಯ ಆಧಾರದಲ್ಲಿ ರಾಷ್ಟ್ರದ್ರೋಹಿಗಳಿಗೆ ಪ್ರಾಧಾನ್ಯತೆ ಕೊಟ್ಟಿರುವ ಹಿನ್ನೆಲೆ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ. ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾದಂತಹ ಸರ್ಕಾರ ಒಂದು ಕನಿಷ್ಠ ಪ್ರಜ್ಞೆಯನ್ನು ಬಳಸದೆ ಸಂಘರ್ಷದ ಹಾದಿಯನ್ನು ಇಳಿದಿರುವಂತಹದ್ದು 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎನ್ನುವಂಥ ಆಪಾದನೆಗಳನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರವನ್ನ ಕಾರಣದಿಂದ ದ್ವೇಷ ಮಾಡುವುದು, ಪ್ರಧಾನಿಯವರ ಶರ್ಟಿನ ಬಗ್ಗೆ, ಪ್ರಧಾನಿಯವರ ಉಡುಪಿನ ಬಗ್ಗೆ, ಶರ್ಟಿನ ಬಗ್ಗೆ ಏನೂ ಇಲ್ಲದೆ ಸಂತೋಷ್ ಲಾಡ್ನಂತ ಕಾರ್ಮಿಕ ಮಂತ್ರಿಗಳು ಆ ಬಡವರ ಇಲಾಖೆಯನ್ನು ಇಟ್ಟುಕೊಂಡು ಆ ಕಾರ್ಮಿಕರಿಗೆ, ದುರ್ಬಲರಿಗೆ ಯಾವ ರೀತಿ ಸವಲತ್ತನ್ನು ಕೊಡಬೇಕು ಅಂತ ಯೋಚನೆ ಮಾಡುವಂತ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ನೇರವಾಗಿ ಪ್ರಧಾನಿಯ ಡ್ರೆಸ್ ಬಗ್ಗೆ ಮಾತಾಡುವಂತ ಸಣ್ಣ ಮಟ್ಟಕ್ಕೆ ಮಂತ್ರಿಗಳು ಇಳಿದಿರುವಂತ ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅದೇ ರೀತಿಯ ನೇತೃತ್ವ. ಸಾಮಾನ್ಯವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ತಾವು ಗಮನಿಸಬೇಕು, ಕರ್ನಾಟಕ ರಾಜ್ಯದ ಯಾವುದೇ ಗ್ರಾಮೀಣ ರಸ್ತೆಗಳು, ಅದು PWD ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಮೀನುಗಾರಿಕೆ ರಸ್ತೆ ಇರ್ಬೋದು, ಯಾವುದೇ ರಸ್ತೆಗಳಿಗೆ 2 ವರ್ಷದಿಂದ ₹1 ಖರ್ಚು ಮಾಡಿದಂಥ ಉದಾಹರಣೆಗಳು ತೋರ್ತಾ ಇಲ್ಲ. ಎಲ್ಲ ರಸ್ತೆಗಳು ಹೊಂಡಗೊಂಡು ಬಿದ್ದದನ್ನು ನಾವು ಕಾಣ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 50% ಅನ್ನು ಕೊಟ್ಟು 72,000 ಕೋಟಿ ರೂಪಾಯಿಯಲ್ಲಿ ಜಲಜೀವನ ಯೋಜನೆ ಜಾರಿಗೆ ತರ್ತಾ ಇದೆ. ಮನುಷ್ಯರ ಪ್ರತಿ ಕುಟುಂಬಕ್ಕೂ ಕೂಡ ಶುದ್ಧವಾದ ನೀರು ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ 50% ಕೊಡ್ತಾ ಇದೆ ಅದಕ್ಕೆ. ಆದರೆ ಇಡೀ ರಾಜ್ಯದಲ್ಲಿ ಜಲಜೀವನ ಯೋಜನೆ ಸಂಪೂರ್ಣ ವಿಫಲ ಆಗಿಬಿಟ್ಟಿದೆ. ರಾಜ್ಯದಲ್ಲಿರುವಂಥ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಿ ಅದನ್ನು ಸುಸ್ಥಿರ ಮಾಡಿ ಪ್ರತಿಯೊಂದು ಮನೆಗೂ ಶುದ್ಧವಾದ ನಲ್ಲಿ ನೀರನ್ನು ಕೊಡಬೇಕಾಗಿದ್ದ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗುವಂಥ ಪರಿಸ್ಥಿತಿಗಳು ಬಂದಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸಿನಲ್ಲಿ ಜನಸಂಖ್ಯೆ ಅನುಗುಣವಾಗಿ ಕೋಟ್ಯಾಂತರ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಿದೆ. ಅವುಗಳನ್ನು ಖರ್ಚು ಮಾಡುವಂಥ ಮಟ್ಟಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಇಳಿದೇ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ರೈತರ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಸುಮಾರು 9.5 ಕೋಟಿ ಜನರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನು ಅವರ ಬೀಜಕ್ಕೆ, ಗೊಬ್ಬರಕ್ಕೆ ಅನುಕೂಲ ಆಗಲಿ ಅಂತೇಳಿ ಉಚಿತವಾಗಿ ಕೊಡ್ತಾ ಇದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ 4,000 ರೂಪಾಯಿ ಸೇರಿಸಿ 10,000 ರೂಪಾಯಿನ ಕರ್ನಾಟಕ ರಾಜ್ಯದ 54 ಲಕ್ಷ ಕುಟುಂಬಗಳಿಗೆ, ಕರ್ನಾಟಕ ರಾಜ್ಯದ 54 ಲಕ್ಷ ಕುಟುಂಬಗಳಿಗೆ 10,000 ರೂಪಾಯಿನ ಕೊಡುವಂತ ರೈತ ಪರವಾದಂಥ ಯೋಜನೆ ಇತ್ತು. ಯಾವ ದಿವಸ ಸಿದ್ದರಾಮಯ್ಯನವರು ಬಂದರು ಆ ದಿವಸದಿಂದ ಆ ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯದ ಬಾರಿ ನಿಂತು ಬಿಡ್ತು. ಬೊಮ್ಮಾಯಿ ಸರ್ಕಾರ ಇರುವಾಗ SSC ಆದವರಿಗೆ, PC ಆದವರಿಗೆ, ಡಿಗ್ರಿ ಆದವರಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ರೈತ ವಿದ್ಯಾ ನಿಧಿ ಅಂತ ಸರ್ಕಾರ ಕೊಡ್ತಾ ಇತ್ತು. ಸಿದ್ದರಾಮಯ್ಯನವರು ಬಂದ ಮರುಕ್ಷಣದಿಂದ ಅದು ನಿಂತೋಯ್ತು. ಹಿಂದುಳಿದ ವರ್ಗದವರಿಗೆ ಹಿಂದೆ ನಮ್ಮ ಸರ್ಕಾರ ಕೊಟ್ಟಿರುವಂಥ ಅನುದಾನಗಳು, ನೀವೆಲ್ಲಿಯಾದರೂ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಸಣ್ಣ ಸಮುದಾಯದವರಿಗೆ ಅವರು ಸಭಾಭವನ ಮಾಡಲಿಕ್ಕೆ,
ಅಥವಾ ಅವ್ರ ದೇವಸ್ಥಾನದ ಅಭಿವೃದ್ಧಿಗೆ ಬೇಕಾದಂತಹ ಸಭಾಭವನ ಮಾಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಕೊಟ್ಟಂತ ಹಣವನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ₹1 ಇವತ್ತು ಕೊಡುವಂತ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಾಡಿರುವಂತ ಅನ್ಯಾಯ ಇದೆಯಲ್ಲ, ನಾನೇ ಪ್ರತಿಪಕ್ಷದ ನಾಯಕರಾಗಿ ಕೇಳಿದೆ ವಿಧಾನ ಪರಿಷತ್ನಲ್ಲಿ, ನೀವು ಎಲ್ರಿಗೂ ಕೂಡ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಕೊಡ್ತೇವೆ, ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ವಿ. ಪರಿಶಿಷ್ಟ ಜಾತಿಯವರಿಗೆ ಅವ್ರ ಹಣ ಕೊಟ್ಟು ಗ್ಯಾರಂಟಿ ಅಂತ ಹೇಳಿದ್ವಿ. ಇದು ಯಾವ ನ್ಯಾಯ ಅಂತ ಕೇಳಿದಾಗ, ಹಿಂದುಳಿದ ವರ್ಗದವರಿಗೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಕೊಡ್ತಾ ಇಲ್ಲ, ಜನರಲ್ ಇದ್ರೆ ಜನರಲ್ನಿಂದ ಕೊಡ್ತಾ ಇಲ್ಲ, ಪರಿಶಿಷ್ಟ ಜಾತಿಯವರಿಗೆ ಅವ್ರು ನೇರವಾಗಿ ಖಜಾನೆಯಿಂದ ಕೊಡ್ತಾ ಇದ್ರು, ಹಿಂದುಳಿದ ವರ್ಗದವರಿಗೂ ಖಜಾನೆಯಿಂದ ಕೊಡ್ತಾ ಇದ್ರು, ಅಲ್ಪಸಂಖ್ಯಾತರಿಗೆ ಖಜಾನೆಯಿಂದ ಕೊಡ್ತಾ ಇದ್ರು. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ನಾವು ನಿಮ್ಗೆ ಕೊಡ್ತೇವೆ ನಿಮ್ಮ ಹಣದಿಂದ ಅನ್ನೋದು ಯಾವ ನ್ಯಾಯ ಅಂತ ಕೇಳಿದಾಗ, ಪಕ್ಕದಲ್ಲಿರುವಂತ ಎಲ್ಲ ಮಂತ್ರಿಗಳು ಕೂಡ ಅದನ್ನು ಅಲ್ಲಗಳೆಯಲಿಕ್ಕೆ ಹೋಗುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅನಿವಾರ್ಯ ಆಗಿತ್ತು ಅವರಿಗೆ, ಆ ಒಪ್ಪಿಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 34,500 ಕೋಟಿ ರೂಪಾಯಿಯನ್ನ 34,500 ಕೋಟಿ ರೂಪಾಯಿಯನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿಗೆ ತೆಗೆದಿದ್ದಾರೆ. ಆ ಮಕ್ಕಳ ವಸತಿಗೋಸ್ಕರ, ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳ ಶಿಕ್ಷಣಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಭೂಮಿಗೋಸ್ಕರ, ಮನೆಗೋಸ್ಕರ ಇರುವಂತ ಅನುದಾನವನ್ನ ನಾನು ಕೊಟ್ಟೆ, SC/STಗೆ ನಾನು ಕೊಟ್ಟೆ, ಕಾಯ್ದೆ ತಂದೆ. ಎಂತ ಕಾಯ್ದೆ ತಂದೆ ಕೇಳಿದ್ರೆ, ಅವ್ರಿಗೆ ಕೊಟ್ಟಿರುವ ಹಣ ಅವರನ್ನೇ ತಗುವಂತ ಕಾಯ್ದೆ ತಗೊಂಡು ಬಂದದ್ದ ಕೇಳಿದ್ರೆ ಸಿದ್ದರಾಮಯ್ಯನವ್ರಿಗೆ ಉತ್ತರ ಕೊಡೋ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ, ಸಿದ್ದರಾಮಯ್ಯನವರು ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೇರವಾಗಿ ಯಾರಾದ್ರೂ ಅನ್ಯಾಯ ಮಾಡುತ್ತಿದ್ರೆ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ನೇರವಾಗಿ ಆಪಾದನೆಗಳನ್ನ ಮಾಡ್ತಾ ಇದ್ದೇನೆ. ಹೀಗೆ ಒಂದೊಂದು ವಿಚಾರಗಳ ಬಗ್ಗೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರುವಂತಹ ಪರಿಸ್ಥಿತಿಗಳಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೇಂದ್ರವನ್ನು ದೂರದಲ್ಲಿ ನಿರತರಾಗ್ತಾ ಇರೋದನ್ನ ನಾವು ನೋಡಿದ್ದೇವೆ. ದುರಾದೃಷ್ಟ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಿಂದ ಮೇಲೆದ್ದು ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಅವರದ್ದೇ ಸಮಾವೇಶದಲ್ಲಿ ಮಾತಾಡುವಾಗ ಹೇಳಿದರು, ಚಟ್ಪಟ್ ಯುದ್ಧ ನಡೆಯಿತು ಅಂತೇಳಿ. ಮಾತಿನ ಬರದಲ್ಲಿ ಅವರ ಒಡಲಾಳದಲ್ಲಿರುವಂತಹ ಭಾವನೆಗಳನ್ನ ಶಬ್ದ ಮೂಲಕ ಹೇಳುವಾಗ ಅವ್ರು ಹೇಳಿದ್ದು ನಮ್ಮ ಪಾಕಿಸ್ತಾನ. ಒಂದ್ಸಾರಿ ನೀವು ನೋಡಿ, ನಮ್ಮ ಪಾಕಿಸ್ತಾನ ಚಟ್ಪಟ್ ಯುದ್ಧ ನಡೆಯಿತು. ಇಂಥವ್ರನ್ನ ಕಾಯ್ದಕ್ಕೋಸ್ಕರ ನಮ್ಮ ಸೈನಿಕರ ಗಡಿಯಲ್ಲಿ ನಿಲ್ಬೇಕಾ? ರೂಲಿಂಗ್ ಪಾರ್ಟಿ MLA ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 4 ವಿಮಾನಗಳನ್ನು ಹಾರಿಸಿ ಬಿಟ್ಟರೆ ಯುದ್ಧ ಅಂತ ಹೇಳ್ತೀರಾ ಅಂತ ಮಾತುಗಳನ್ನ ಸೈನಿಕರನ್ನೇ ಪ್ರಶ್ನಿಸ ಮಾಡುತ್ತ, ನಮ್ಮ ಸೇನಾ ವ್ಯವಸ್ಥೆಗೆ ಲಘುವಾಗಿ ಮಾತಾಡುವಂತ ವ್ಯವಸ್ಥೆಗಳನ್ನ ಶಾಸಕರು ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಹೇಳ್ತೇನೆ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅವ್ರನ್ನ ಕರೆದು ಬುದ್ಧಿ ಹೇಳೋ ಸೌಜನ್ಯ ಇಲ್ಲ ನಿಮಗೆ. ನೀವು ಮಾಡ್ತಾ ಇರುವಂತ ಲಘುವಾಗಿ ಮಾತಾಡ್ತಿರುವಂತ ವ್ಯವಸ್ಥೆಗಳೇನು? ಯಾವ ದೇಶಕ್ಕೋಸ್ಕರ ನಿಮ್ಮ ಕುಟುಂಬನ ಕಾಯ್ತಾ ಇದ್ದಾರೋ ಅವ್ರ ಬದುಕನ್ನು ಬಿಟ್ಟು ಅಂತ ಸೈನಿಕರ ಬಗ್ಗೆ ಲಘುವಾಗಿ ಮಾತಾಡುವಾಗ ನೀವು ಅವ್ರನ್ನ ಕರೆದು ಬುದ್ಧಿ ಆದ್ರೂ ಹೇಳ್ಬೇಕಲ್ವಾ? ಅದನ್ನು ಹೇಳದಿರುವಂತ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆದದ್ದನ್ನ ನಾವು ನೋಡ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾತೆತ್ತಿದ್ರೆ ಭದ್ರತಾ ವೈಫಲ್ಯ ಅನ್ನುವಂಥದ್ದು ಮಾತನ್ನ ಕಾಂಗ್ರೆಸ್ಸಿನ ಮುಖಂಡರು ಹೇಳುವುದನ್ನು ನಾನು ನೋಡಿದೆ. ಏನು ಭದ್ರತಾ ವೈಫಲ್ಯ? ಭದ್ರತಾ ವೈಫಲ್ಯ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗ ಅವಾಗ ಏನಾದ್ರೂ ಭದ್ರತಾ ವೈಫಲ್ಯ ಆಗಿತ್ತಾ? ಪ್ರಧಾನಿ ಆಗಿದ್ದಾರೆ, ಯಾರೋ ದುಷ್ಟರು ಬಂದು ಮಾಡಿರ್ತಾರೆ, ಭದ್ರತಾ ವೈಫಲ್ಯ ಅಂತ ಹೇಳ್ತೀರಾ ನೀವು ಅದನ್ನ? ರಾಜೀವ್ ಗಾಂಧಿ ಅವರ ಮೇಲೆ ಆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಕೆಟ್ಟವರು, ಆಗ ಭದ್ರತಾ ವೈಫಲ್ಯ ಅಂತ ಕರೀಲಿಕ್ಕೆ ಸಾಧ್ಯವ ನಮಗೆ? ತಾಜ್ ಹೋಟೆಲ್ ಮೇಲೆ ದಾಳಿ ಆಯ್ತಲ್ಲ, ಈ ದೇಶದ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಇರುವಾಗ ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು, ತಾಜ್ ಹೋಟೆಲ್ನಲ್ಲಿ ದಾಳಿ ನಡೆದು 150ಕ್ಕೂ ಹೆಚ್ಚು ಜನ ಸಾವು ದುರಂತ ನಡೀತಲ್ಲ, ಆಗ ಭದ್ರತಾ ವೈಫಲ್ಯ ಅಂತ ನಾವು ಹೇಳ್ಬೋದಾ? ಕಾಶ್ಮೀರದ ಪಂಡಿತರ ಮಾರಣ ಹೋಮ ನಡೆಯುತ್ತಲ್ಲ ಭಯೋತ್ಪಾದಕರ ಮೂಲಕ, ಆಗ ಭದ್ರತೆ ಕೊಡಲಿಕ್ಕೆ ಸಾಧ್ಯ ಇತ್ತ ಸರ್ಕಾರಕ್ಕೆ? ನಿಮ್ಮದೇ ಸರ್ಕಾರ ಇರುವಾಗ ಸಿದ್ದರಾಮಯ್ಯನವರೇ ಸಮವಸ್ತ್ರದಲ್ಲಿರುವಂತಹ ರುದ್ರೇಶನ್ನ ಬೆಂಗಳೂರಿನಲ್ಲಿ ನಡುಬೀದಿಯಲ್ಲಿ ಹತ್ಯೆ ಮಾಡಿದ್ರಲ್ಲ, ಮೈಸೂರಿನ ಕ್ಯಾತಹಳ್ಳಿ ರಾಜನ್ನ ಕುಚ್ಚಿ ಕೊಲೆ ಮಾಡಿದ್ರಲ್ಲ, ಮೂಡುಬಿದಿರೆಯ ಪ್ರಶಾಂತ್ ಪೂಜಾರಿ ಸೇರಿದಂತೆ 24 ಜನರ ಹತ್ಯೆ ಆಯ್ತಲ್ಲ, ಆಗ ಭದ್ರತಾ ವೈಫಲ್ಯ ಅಂತ ಕರೆಯೋಣ.
ಹೀಗೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇರುವಂತಹ ಪರಿಸ್ಥಿತಿಗಳು ಒಂದೆಡೆ, ರಾಷ್ಟ್ರದ ಸೈನಿಕರಿಗೆ ಅಪಮಾನ ಮಾಡುವಂತ ಪ್ರಕ್ರಿಯೆಗಳು ಮತ್ತೊಂದೆಡೆ, ಅಭಿವೃದ್ಧಿ ಕೆಲಸಗಳೇ ಸಂಪೂರ್ಣ ನಿಂತು ಹೋಗಿರುವಂತಹ ಪರಿಸ್ಥಿತಿ. ಎಲ್ಲಕ್ಕಿಂತ ಆತಂಕದ ಸ್ಥಿತಿ ಅಂದ್ರೆ ಈ ಸರ್ಕಾರದ ಆಡಳಿತದ ವ್ಯವಸ್ಥೆ ಬಗ್ಗೆ ಯಾರೇ ಮಾತಾಡಿದ್ರೆ FIR. ನಾನು ಕುತೂಹಲಕ್ಕೆ ಗ್ರಾಮಾಂತರಗಳಿಗೆ ಕೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿರುವಂತಹ ಶ್ವೇತಾ ಪೂಜಾರಿ ಮಾಡಿದ ತಪ್ಪೇನು? ಸುಭಾಷ್ ಶೆಟ್ಟಿ ಹತ್ಯೆ ಮಾಡುವಾಗ ಯಾರೋ ಬುರ್ಕ ಹಾಕೊಂಡವರು ಆರೋಪಿಗಳನ್ನ ಕಾರ್ ಹತ್ತಿಸ್ತಾ ಇದ್ರು, ಅವ್ರು ಯಾಕೆ ತನಿಖೆ ಮಾಡಿಲ್ಲ, ಅವ್ರು ಯಾಕೆ ಬಂಧಿಸಿಲ್ಲ ಅಂತ ಶ್ವೇತಾ ಪೂಜಾರಿ ಕೇಳಿದ್ರೆ ಅವ್ರ ಮೇಲೆ FIR. ಕೇಳಿದ್ದೆ ತಪ್ಪು ಅಂತೇಳಿ ಬೆಳ್ತಂಗಡಿ ಕುವೈಟ್ ಪಂಚಾಯತ್ನ ಅಧ್ಯಕ್ಷೆ ಭಾರತಿ ಶೆಟ್ಟಿ ಅವರು ಹಿಂದೂಗಳ ಹತ್ಯೆ ಆಗ್ತಿದೆ, ಜಾಗೃತರಾಗಿರಿ ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಮಾತು ಹೇಳಿದಕ್ಕೋಸ್ಕರ ಅವ್ರ ಮೇಲೆ FIR. ಡಾಕ್ಟರ್ ಅರುಣ್ ಉಳ್ಳಾಲ ಹೆಸರು ಹೇಳಿ ಕರೆದು ನೀನು ಹಿಂದೂ ಅಂತ ಕೇಳಿದ್ದಾರೆ, ಹಿಂದೂ ಅಂತ ಕೇಳಿ ಗುಂಡಿಕ್ಕಿದ್ದಾರೆ ಕಾಶ್ಮೀರದಲ್ಲಿ. ಹಿಂದೂಗಳು ಜಾಗೃತರಾಗಿರ್ಬೇಕು ಅಂತೇಳಿ ಭಾಷಣ ಮಾಡಿದ್ದಕ್ಕೋಸ್ಕರವೇ ಉಪವಾಸ ಸತ್ಯಾಗ್ರಹ ಕುಳಿತುಕೊಂಡಂತ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸು, ಮೊದಲು ಕೇಸ್ ಅಲ್ಲ ಮನೆ ಕೇಸು. ಯಾಕಂದ್ರೆ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ದಂಡಿ ಕೂತ್ಕೊಳ್ಳೋದಕ್ಕೋಸ್ಕರ ಕೇಸು. ಹಿಂದೂಗಳ ಸಂಘಟನೆ ಇಲ್ದೇ ಇದ್ರೆ ಬದುಕು ಕಷ್ಟ ಅಂತ ಹೇಳೋದಕ್ಕೋಸ್ಕರ ಚಿಂತಕ ಚಕ್ರವರ್ತಿ ಸೂಲಿಮಲೆ ಮೇಲೆ ಕೇಸು, MLA ಹರೀಶ್ ಪುಂಜ ಮೇಲೆ ಕೇಸು, ವೇದವ್ಯಾಸ್ ಕಾಮತ್ರಿ ಮೇಲೆ ಕೇಸು, ಭರತ್ ಶೆಟ್ಟರ್ ಮೇಲೆ ಕೇಸು, ಹಿಂದೂಗಳ ಪರವಾಗಿ ಕೆಲಸ ಮಾಡಿದ್ದೇನೆ ಅನ್ನೋ ಕಾರಣಕ್ಕೆ ಶರಣ ಪಂಪಿಲ್ ಮೇಲೆ ಕೇಸು, ಯಶ್ಪಾಲ್ ಸುವರ್ಣ ಅವರ ಮೇಲೆ ಕೇಸು, ಶ್ರೀಕಾಂತ್ ಶೆಟ್ರು ಕೆಜಿಹಳ್ಳಿ ಮೇಲೆ ಡಿಜೆಹಳ್ಳಿ ಕೆಜಿಹಳ್ಳಿ ಮೇಲೆ ಆಗಿರುವಂತಹ ದುರಂತದ ಬಗ್ಗೆ ವಿವರಣೆ ಕೊಡೋದಕ್ಕೋಸ್ಕರ ಶ್ರೀಕಾಂತ್ ಶೆಟ್ಟಿ ಮೇಲೆ ಕೇಸು. ಈ ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಪ್ರಶ್ನಿಸಲಿಕ್ಕೆ ಸಾಧ್ಯ ಇರುವಂತಹ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಜನ ರೋಸಿ ಹೋಗುವಂತ ಪರಿಸ್ಥಿತಿಗಳು. ರಾಹುಲ್ ಗಾಂಧಿ ಅವರ ಬಾಯಿಂದ ನಿನ್ನೆ ಹೇಳಿಸಿದ್ರಂತೆ, ಕರ್ನಾಟಕದ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ. 6.5 ಕೋಟಿ ಜನರಲ್ಲಿ 3 ಕೋಟಿ ಜನ ಅಂತ ಯಾವ ಲೆಕ್ಕ ತೆಗೆದ್ರೂ ಗೊತ್ತಿಲ್ಲ ನನಗೆ. ನನ್ಗೆ ಗೊತ್ತಿರುವಂತೆ 15 ಲಕ್ಷಕ್ಕಿಂತ ಒಂದು ಮೇಲೆ ಒಬ್ಬರಿಗೂ ಕೊಟ್ಟಿಲ್ಲ. ನೀವು ಇಡೀ ಮಂಗಳೂರು ಜಿಲ್ಲೆಯನ್ನು ಸರ್ವೆ ಮಾಡಿ ನೋಡಿ, 1 ಲಕ್ಷ ಜನರಿಗೆ ಕೊಟ್ಟಿಲ್ಲ. ಅಂತ ಸ್ಥಿತಿಯಲ್ಲಿ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಅಂದ್ರೆ ಸತ್ಯವನ್ನು ಮರೆಮಾಚಿ ಈ ಸುಳ್ಳಿನ ಸಂದೇಶ ಕೊಡುವುದರ ಮೂಲಕ ಇಡೀ ರಾಜ್ಯ ಸರ್ಕಾರ ಇವತ್ತು ಪ್ರಚಾರದ ಮೇಲೆ, ಸುಳ್ಳಿನ ಭರವಸೆಗಳ ಮೇಲೆ ನಿಂತಿರುವಂತಹ ವ್ಯವಸ್ಥೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಫಲವಾಗಿರುವಂತಹ ಒಂದು ಸರ್ಕಾರ ತನ್ನ 2 ವರ್ಷದ ಸಾಧನೆಯನ್ನ ವೈಭವೀಕರಿಸಿಕೊಳ್ತಾ ಇರುವಂತಹ ದಿವಸದಲ್ಲಿ ಸತ್ಯಾನ್ವೇಷಣೆ ಮಾಡಿ ರಾಜ್ಯದ 6.5 ಕೋಟಿ ಜನರಿಗೆ ಇದು ವಾಸ್ತವಿಕ ಅಲ್ಲ, ಬದಲಾಗಿ ನಾವು ಮಾಡಿರುವಂತಹ ಈ ಚಾರ್ಜ್ ಶೀಟ್ ಇವತ್ತು ವಾಸ್ತವಿಕ ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಈ ಚಾರ್ಜ್ ಶೀಟ್ ಅನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಅನ್ನೋದನ್ನು ತಮ್ಮ ಮೂಲಕ ಹೇಳಿ ರಾಜ್ಯ ಸರ್ಕಾರದ ವಿಫಲತೆಯನ್ನು ಜನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇವಲ ದ್ವೇಷದ ಮೇಲೆ, ಅಸೂಯೆ ಮೇಲೆ, ಅಪಪ್ರಚಾರದ ಮೇಲೆ ಒಂದು ಸರ್ಕಾರ ನಡೆದರೆ ಬಹಳ ದಿವಸಗಳ ಕಾಲ ಸರ್ಕಾರ ನಡೆಯಲಿಕ್ಕಿಲ್ಲ ಅನ್ನುವಂಥ ವಾಸ್ತವಿಕತೆಯನ್ನ ರಾಜ್ಯ ಜನ ಮನವರಿಕೆ ಮಾಡಬೇಕು ಅಂತ ತಮ್ಮ ಮೂಲಕ ನಿವೇದನೆ ಮಾಡಿಕೊಡ್ತೇನೆ. ಆದರೆ ಅಲ್ಲಿ ವಾಸ್ತವಿಕವಾಗಿ ನನಗೆ ಬಂದಿರುವ ಮಾಹಿತಿಗಳೇನು ಅಂತ ಹೇಳಿದ್ರೆ, ಬುರ್ಕಾ ಹಾಕೊಂಡಿರುವಂತಹ ಮಹಿಳೆಯರು ಆರೋಪಿಗಳನ್ನ ಕಾರಂತಕ್ಕೆ ಸಹಕಾರ ಮಾಡ್ತಾ ಇದ್ರು, ಅವ್ರ ಮೇಲೆ ಬಂಧಿಸಿ ತನಿಖೆ ಮಾಡಬೇಕಾಗಿತ್ತು ಅನ್ನೋ ಆಗ್ರಹ ಅವರ ಮಾತಿನ ಒಟ್ಟು ತಾತ್ಪರ್ಯ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ಬಿಟ್ಟು ಯಾರಿಗಾದ್ರೂ ಶಬ್ದ ಬಳಕೆ ಆಗಿದ್ದಿದ್ರೆ ಗೊತ್ತಿಲ್ಲ, ಪುನಃ ಅದನ್ನು ನೋಡಿ ಹೇಳ್ತೇನೆ. ನನ್ನ ಯೋಚನೆ ಇರುವುದು, ಈ ಬುರ್ಕಾ ಹಾಕಿಕೊಂಡಿರುವಂತಹ ಮಹಿಳೆಯರನ್ನ ನೀವು ತನಿಖೆ ಮಾಡಲಿಕ್ಕೆ ವಿಫಲರಾಗಿದ್ದೀರಿ ಅನ್ನುವಂಥ ಟೀಕೆಗೆ ಅವರು FIR ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವ ಉಸ್ತುವಾರಿ ಮಂತ್ರಿಯ ಟೇಬಲ್ಗೆ ಅದು ಬರುವುದಿಲ್ಲ. ಯಾರ ಮೇಲೆ ಕೇಸ್ ಹಾಕಿದ್ದು ಉಸ್ತುವಾರಿ ಮಂತ್ರಿಗಳ ಟೇಬಲ್ಗೆ ಬಂದು ಅವನಿಗೆ ಶಿಫಾರಸು ಮಾಡಿರುವುದಿಲ್ಲ. ಅದು ಇಲಾಖೆಯಲ್ಲಿ ನಡೆದಿರುವಂತಹ ಪ್ರಕ್ರಿಯೆಗಳು. ಕೆಲವು ಸಾರಿ ಇಂಥ ಘಟನೆಗಳು ನಡೆಯುವಾಗ ಅವರು ಎಚ್ಚರಿಕೆ ಕೊಡ್ಲಿಕ್ಕೂ ಕೊಟ್ಟಂತ ಉದಾಹರಣೆಗಳಿರುತ್ತೆ. ನಾನು ನಮ್ಮದೇ ಸರ್ಕಾರ ಅಂತ ಹೇಳಿದ್ರೆ ಅಧಿಕಾರಿಗಳು ಹೀಗೆ ಇದ್ದವ್ರೆ, ಅಧಿಕಾರಿಗಳು ಬದಲಾಗುವುದಿಲ್ಲ. ಮತ್ತು ಈ ಮಾಧ್ಯಮದಲ್ಲಿ ಕೆಲವರು ಹೇಳ್ತಾ ಇರೋದು ನೋಡಿದೆ, ಸುಹಾಸ್ ವಿಜಯ್ ಅವರು ಉತ್ತರ ಕೊಡಬೇಕು, ನೀವು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಅವ್ರ ಮೇಲೆ ಈ ರೌಡಿ ಶೀಟರ್ ಆಯಿತು ಅಂತೇಳಿ ಯಾರೋ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ನಂಗೆ ಬಂತು. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಯಾವ ಉಸ್ತುವಾರಿ ಮಂತ್ರಿ ಟೇಬಲ್ಗೆ ಕೂಡ SP ಅವರು ಈ ಕಡತವನ್ನು ಕಳಿಸಿಕೊಡುವುದಿಲ್ಲ, ಯಾವ ಪಕ್ಷದಲ್ಲಿ ಯಾರಿಗೆ ಆದರೂ ಕೂಡ ಕಳಿಸಿಕೊಡುವುದಿಲ್ಲ. ಇಲಾಖಾ ಮಟ್ಟದಲ್ಲಿ ಆ ತೀರ್ಮಾನಗಳು ನಡೆಯುತ್ತೆ.
ಹಾಗೊಂದು ವೇಳೆ ರೌಡಿ ಶೀಟರ್ ಆಗಿದ್ದವ್ರನ್ನ, ಇಡೀ ನಿಮ್ಮ ರಾಜ್ಯದಲ್ಲಿ ರೌಡಿ ಶೀಟರ್ ಆಗಿದ್ದವ್ರನ್ನ ನೀವು ಸಮೀಕ್ಷೆ ಮಾಡಿದರೆ ಕೆಲವು ನೈಜ ಕಾರಣಗಳಿಗೋಸ್ಕರ ಆಗುತ್ತೆ, ಕೆಲವು ವ್ಯಕ್ತಿಗತ ಕಾರಣಗಳಿಗೋಸ್ಕರ ಆದಂಥ ಉದಾಹರಣೆಗಳು ಇವೆ. ಇಲ್ಲೇನಾಗಿದೆ ಅಂತ ನಾನು ನೋಡಿಲ್ಲ. ಆದರೆ ನಮ್ಮ ಸರ್ಕಾರ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗ್ತು ಅನ್ನೋ ಕಾರಣಕ್ಕೆ, ನಮ್ಮ ಸರ್ಕಾರ ಇರುವಾಗ ಅವ್ರ ಮೇಲೆ ಎಲ್ಲಿಯಾದರೂ ರೌಡಿ ಶೀಟರ್ ಆಯ್ತು ಅನ್ನೋ ಕಾರಣಕ್ಕೆ ಹತ್ಯೆ ಆದಾಗಲೂ ಅದನ್ನು ದುರ್ಬಳಕೆ ಮಾಡ್ಕೊಳ್ಬೇಕು ಅಂತ ಎಲ್ಲೂ ಇಲ್ಲ. ಯಾವ ಮಂತ್ರಿಗಳಿಗೂ ಕೂಡ ಯಾವುದೇ ರೌಡಿ ಶೀಟರ್ ಬಗ್ಗೆ ಕಡತಗಳು ಬರುವುದಿಲ್ಲ ಅನ್ನೋದು ವಾಸ್ತವಿಕವಾಗಿ ಗೊತ್ತಿರಬೇಕು ಅಂತ ನನ್ನ ವಿನಂತಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.